ಎಲ್ರಿಗೂ ನಮಸ್ಕಾರ. ಮಂಗಳೂರಿನ ಶಾಲಾ ಮಕ್ಕಳಿಗೆ ಕೊಡುವ ದಸರಾ ರಜೆಯನ್ನು ಯಾವುದೇ ಕಾರಣಕ್ಕೂ ಕಡಿಮೆಗೊಳಿಸಬಾರದು ಅಂತ ಹೇಳುವಂಥದ್ದು ಸರ್ಕಾರಕ್ಕೆ ನನ್ನ ಆಗ್ರಹ ಆಗಿದೆ. ಮಂಗಳೂರಿನಲ್ಲಿ ದಸರಾ ಹಬ್ಬಕ್ಕೆ ತನ್ನದೇ ಆದ ವೈಶಿಷ್ಟ್ಯವಿದೆ. ಮೈಸೂರು ದಸರಾದಂತೆ ಮಂಗಳೂರು ದಸರಾ ಕೂಡ ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ. ಮಂಗಳೂರಿನಲ್ಲಿ ಪುರಾತನ ದೇವಿ ದೇವಾಲಯಗಳಾದ ಕಟೀಲು ದುರ್ಗಾ ಪರಮೇಶ್ವರಿ, ಕೊಳಲು ರಾಜರಾಜೇಶ್ವರಿ, ಅದಲ್ಲದೆ ಮಂಗಳಾದೇವಿ ಸನ್ನಿಧಿಗೆ ಭಕ್ತ ಸಾಗರರು ಬಹಳಷ್ಟು ಸಾವಿರಾರು ಜನರು ಬರುವಂಥದ್ದು ಮತ್ತು ಬಂದು ಪೂಜೆಯನ್ನು ಮಾಡಿಸುವಂಥದ್ದು ಈ ಒಂದು ನವರಾತ್ರಿ ಸಂದರ್ಭದಲ್ಲಿ, ದಸರಾದ ಸಂದರ್ಭದಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಹಾಗಿರುವಾಗ 7 ತಾರೀಕಿನಿಂದ 21 ತಾರೀಕು ತನಕ ಈ ಹಿಂದೆ ಹಲವಾರು ವರ್ಷಗಳಿಂದ ನಮ್ಮೆಲ್ಲರ ಬಾಲ್ಯದಿಂದಲೂ ಕೂಡ ಅದೊಂದು ದಸರಾ ರಜೆ ಅಂತ ಹೇಳುವಂಥದ್ದು ಇದ್ದದ್ದು. ಈಗ ಈ ಸಲ ಸರ್ಕಾರ 14ರಿಂದ 21 ತಾರೀಕು ತನಕ ಅದನ್ನು ರಜೆ ಅಂತ ಹೇಳುವಂಥದ್ದು. ಈ ಮಳೆಗಾಲದ ಸಂದರ್ಭದಲ್ಲಿ ನಮ್ಮ ಪ್ರಕೃತಿ ವಿಕೋಪದಿಂದ ಉಂಟಾದ ನಷ್ಟಕ್ಕೆ ರಜೆಯ ನಷ್ಟಕ್ಕೆ ಅವರು ಈ ರೀತಿಯ ತುರ್ತಾಗಿ ಎಲ್ಲ ಸರ್ಕಾರ ಕಡೆಯಿಂದ ಎಲ್ಲ ಶಾಲಾ ಮತ್ತು ಹೈಸ್ಕೂಲ್ ಮತ್ತು ಈ ಇಲಾಖೆಯಿಂದ ಅವರಿಗೆ ಮಳೆಗಾಲದಲ್ಲಿ ಉಂಟಾದ ಪ್ರಕೃತಿ ವಿಕೋಪದಿಂದಾಗಿ ಜಿಲ್ಲಾಧಿಕಾರಿಗಳು ತುರ್ತು ಶಾಲೆ ಮತ್ತು ಕಾಲೇಜುಗಳಿಗೆ ರಜೆ ಘೋಷಿಸಿದ ಕಾರಣವನ್ನು ಅದನ್ನು ಸರಿದೂಗಿಸಬೇಕು, ಅದನ್ನು ಸರಿಪಡಿಸಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇವಾಗ ಸರಿಸುಮಾರು 8 ದಿವಸದಷ್ಟು ದಸರಾ ರಜೆಯನ್ನು ಕಡಿತ ಮಾಡಿದ್ದು ಬಹಳಷ್ಟು ದುಃಖದ ಇದು ಹೇಳುವಂಥದ್ದಿಷ್ಟೇ. ಈಗ ಶನಿವಾರದಂದು ಹೆಚ್ಚುವರಿ ಕ್ಲಾಸನ್ನು ಮಾಡಿಸ್ಕೊಂಡು ಅದನ್ನು ಸರಿಪಡಿಸುವಂಥದ್ದು ಬೇಕಾದರೂ ಸರ್ಕಾರ ಮಾಡ್ಬೋದಿತ್ತು. ಅದು ಬೇಡ. ಈಗ ಇದು ವಿಶೇಷವಾಗಿ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಎಲ್ಲ ಕಾಲೇಜು ಮತ್ತು ಶಾಲೆಗೆ ರಜೆಯನ್ನು ಯಾವ ರೀತಿಯಲ್ಲಿ ಕೊಡಬೇಕು ಅದನ್ನು ಅಂತ ಹೇಳುವಂಥದ್ದು ಆ ಶಾಲೆಯ ಆಡಳಿತ ಮಂಡಳಿಯ ವಿವೇಚನೆಗೆ ಬಿಟ್ಟ ನಿರ್ಣಯ ಅಂತ ಹೇಳುವಂಥದ್ದು ಸರ್ಕಾರ ಹೇಳಿದೆ. ಆದರೆ ದಸರಾ ರಜೆಯನ್ನು 8 ದಿವಸದಷ್ಟು ಕಡಿತ ಮಾಡಿ ಸುತ್ತೋಲೆಯನ್ನು ಕಳಿಸಿದ್ದು ಬಹಳಷ್ಟು ದುಃಖಕರ. ನಾನು ಹೇಳುವಂಥದ್ದು ದಸರಾ ರಜೆಯನ್ನು ಕೂಡ ಯಾವ ರೀತಿಯಲ್ಲಿ ಅದನ್ನು ಅನುಸರಿಸಬೇಕು ಅಂತ ಹೇಳುವಂಥದ್ದು ಆ ಶಾಲೆಯ ಏನು ವಿವೇಚನೆಗೆ ಬಿಟ್ಟ ನಿರ್ಣಯ ಅಂತ ಹೇಳುವಂಥದ್ದು ಸರ್ಕಾರ ಮಾಡ್ಬೋದಿತ್ತು. ಇದು ಎಲ್ಲವನ್ನು ಬಿಟ್ಟು ಖಾಲಿ ದಸರಾ ರಜೆಯನ್ನು ಕಡಿತಗೊಳಿಸಿ ನಮ್ಮ ಜನರ ಭಕ್ತಿಯಲ್ಲಿ ಈ ಒಂದು ದಸರಾ ಹಬ್ಬದಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಭಕ್ತಾದಿಗಳಿಗೆ ಮನಸ್ಸಿಗೆ ದುಃಖವನ್ನು ಕೊಟ್ಟಿದ್ದಾರೆ. ಇದು ಮನಸ್ಸಿಗೆ ದುಃಖವನ್ನು ಕೊಟ್ಟಿರುವಂಥದ್ದು ಸರಿಯಲ್ಲ ಅಂತ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಮತ್ತು ಆಗ್ರಹ ಮಾಡ್ತಾ ಇದ್ದೇನೆ. ಇದನ್ನು ನೀವು ದಸರಾ ರಜೆಯನ್ನು ಏನು ನಿಲ್ಲಿಸಿದಂಥದ್ದು, ಕಡಿಮೆ ಮಾಡಿದಂಥದ್ದು ಸರಿಯಲ್ಲ. ಇದನ್ನು ತಕ್ಷಣ ಸರಿಪಡಿಸಬೇಕು ಅಂತ ಹೇಳೋದು ಒಂದು ವಿಶೇಷವಾದ ಆಗ್ರಹ ಇದೆ.